ನಾನು ಹರ್ಷಿತಾ, ಕಾರ್ವಾ ಪ್ಲಸ್ ಚಾನೆಲ್ಗೆ ಸ್ವಾಗತ. ಯಲ್ಲಾಪುರದ ಆಲ್ಬೈಲ್ ಘಟ್ಟ ಬಳಿ ತಾತ್ಕಾಲಿಕ ರಸ್ತೆ ನಿರ್ಮಾಣ. ಯಲ್ಲಾಪುರ ತಾಲೂಕಿನ ರಾಷ್ಟ್ರೀಯ ಹೆದ್ದಾರಿ 63ರ ಆಲ್ಬೈಲ್ ಘಟ್ಟ ಬಳಿ ಗುಡ್ಡ ಕುಸಿದು ರಸ್ತೆ ಸಂಪರ್ಕ ಕಡಿತವಾಗಿದ್ದರಿಂದ ಭಾರೀ ವಾಹನ ಸಂಚಾರ ನಿಷೇಧಿಸಲಾಗಿತ್ತು. ಇದೀಗ ತಾತ್ಕಾಲಿಕವಾಗಿ ಪರ್ಯಾಯ ರಸ್ತೆ ನಿರ್ಮಿಸಲಾಗಿದೆ. ಮಂಗಳವಾರ ಭಾರೀ ವಾಹನಗಳ ಸಂಚಾರ ಕಂಡುಬಂತು. ಈ ಕುರಿತು ಪೊಲೀಸರನ್ನು ಸಂಪರ್ಕಿಸಿದಾಗ ರಸ್ತೆಯ ದೃಢತೆಯ ಪರೀಕ್ಷೆಗಾಗಿ ಭಾರೀ ವಾಹನಗಳನ್ನು ಪ್ರಾಯೋಗಿಕವಾಗಿ ಅಂಕೋಲಾ ಕಡೆಯಿಂದ ಬಿಟ್ಟಿರಬಹುದು, ಆದರೆ ಯಲ್ಲಾಪುರದಿಂದ ಭಾರೀ ವಾಹನಗಳನ್ನು ಬಿಟ್ಟಿಲ್ಲ. ಜಿಲ್ಲಾಧಿಕಾರಿಗಳ ಆದೇಶ ಬಂದ ನಂತರ ಇಲ್ಲಿಂದ ಬಿಡಲಾಗುವುದು ಎಂದು ತಿಳಿಸಿದರು. ಆದರೆ ಇದನ್ನರಿಯದ ದೂರದ ಊರುಗಳಿಂದ ಬಂದು ಕಳೆದ 15 ದಿನಗಳಿಂದ ರಸ್ತೆಯ ಮೇಲೆ ಇರುವ ವಾಹನ ಚಾಲಕರಲ್ಲಿ ನಮ್ಮನ್ನು ಬಿಡುತ್ತಿಲ್ಲ, ಸ್ಥಳೀಯರನ್ನಷ್ಟೇ ಬಿಡುತ್ತಾರೆ ಎಂಬ ಗೊಂದಲ ಉಂಟಾಗುವಂತೆ ಆಗಿದೆ. ತಹಶೀಲ್ದಾರ ಶ್ರೀಕೃಷ್ಣ ಕಾಮ್ಕರ್ ಪ್ರತಿಕ್ರಿಯಿಸಿ, ಯಲ್ಲಾಪುರದಲ್ಲಿ ರಸ್ತೆಯುದ್ದಕ್ಕೂ ವಾಹನಗಳು ನಿಂತಿವೆ. ಚಾಲಕರ ಸುರಕ್ಷತಾ ದೃಷ್ಟಿಯಿಂದ ಪ್ರಾಯೋಗಿಕವಾಗಿ 7-8 ವಾಹನಗಳನ್ನು ನಿಧಾನವಾಗಿ ಚಲಿಸಲು ಬಿಟ್ಟು ಪರೀಕ್ಷಿಸಲಾಗಿದೆ. ಯಾವುದೇ ಗೊಂದಲ ಮಾಡಿಕೊಳ್ಳಬಾರದು. ಬುಧವಾರದಿಂದ ಎಲ್ಲ ವಾಹನಗಳಿಗೂ ಸಂಚಾರಕ್ಕೆ ಮುಕ್ತವಾಗಬಹುದು ಎಂದರು. रोड सैंपल टेस्ट ಇನ್ನು ಮತ್ತಷ್ಟು ಸುದ್ದಿಗಾಗಿ ಕಾರ್ವಾ ಪ್ಲಸ್ ವೀಕ್ಷಿಸಿ. ನೀವು ಯೂಟ್ಯೂಬಲ್ಲಿ ನೋಡ್ತಿದ್ದೀರಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಧನ್ಯವಾದಗಳು.